ರಸ್ತೆ ಪಕ್ಕ ಎದೆನೋವಿನಿಂದ ಬಿದ್ದು ನರಳಾಡ್ತಾ ಇದ್ದ ವ್ಯಕ್ತಿಯನ್ನು ಆಸ್ಪತ್ರೆಗೆ ಸೇರಿಸುವ ಮೂಲಕ ರಿಕ್ಷಾ ಚಾಲಕರೊಬ್ಬರು ಮಾನವೀಯತೆ ಮೆರೆದಿದ್ದಾರೆ. ಮಾತ್ರವಲ್ಲ, ಇವರ ಮಾನವೀಯ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ. ಉಡುಪಿ ಮಣಿಪಾಲ ರಸ್ತೆಯಲ್ಲಿ ಈ ಘಟನೆ ನಡೆದಿದೆ. ಎದೆನೋವಿನಿಂದ ಬಳಲ್ತಾ ಇದ್ದ ವ್ಯಕ್ತಿ ಕಾರ್ ಡ್ರೈವ್ ಮಾಡಿಕೊಂಡು ಆಸ್ಪತ್ರೆಗೆ ದಾಖಲಾಗಲು ಬರ್ತಾ ಇದ್ರು. ಮಣಿಪಾಲದ ಲಕ್ಷ್ಮೀಂದ್ರನಗರ ಬಳಿ ಬರುವಾಗ ಇವರಿಗೆ ಎದೆನೋವು ತೀವ್ರಗೊಂಡಿದೆ. ಪರಿಣಾಮ ಇವರ ಕಾರು ನಿಯಂತ್ರಣ ತಪ್ಪಿ ರಸ್ತೆಯಿಂದ ಪಕ್ಕಕ್ಕೆ ಸರಿದಿದೆ. ಕಾರಿನಿಂದ ಕಷ್ಟಪಟ್ಟು ಇಳಿದು ರಸ್ತೆ ಪಕ್ಕಕ್ಕೆ ಬಂದು ಇವರು ಬಿದ್ದಿದ್ರು. ರಸ್ತೆ ಪಕ್ಕ ಬಿದ್ದ ವ್ಯಕ್ತಿಯನ್ನ ಗಮನಿಸಿದ ರಿಕ್ಷಾ ಚಾಲಕ ಮೊಹಮ್ಮದ್ ಶಮೀರ್ ತಕ್ಷಣವೇ ತಮ್ಮ ರಿಕ್ಷಾದಲ್ಲಿ ವ್ಯಕ್ತಿಯನ್ನ ಕುಳ್ಳಿರಿಸಿಕೊಂಡು ಹತ್ತಿರದ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ರಿಕ್ಷಾ ಚಾಲಕನ ಸಮಯ ಪ್ರಜ್ಞೆಯ ಮಾನವೀಯ ಕಾರ್ಯಕ್ಕೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ.